ಸೋಮೇಶ್ವರಡು ಕಡಲ್ ದಬ್ಬರ ತಡೆಗಟ್ಟರೆ ಸರ್ಕಾರ ಕೈಗೊಂಡಿನ ತಡೆಗೋಡೆ ಕಾಮಗಾರಿ ಸಮರ್ಪಕವಾದ ಮಲ್ಪಂದೆ ಅನ್ಯಾಯ ಮಲ್ತದನ್ನು ಪಂಡದು ಕಾಂಗ್ರೆಸ್ ಮುಖಂಡರು ಶ್ರೀ ಸದಾಶಿವ ಉಳ್ಳಾಲ್ ಆರೋಪಿಸಿದರು. ಸೋಮೇಶ್ವರದಲ್ಲಿ ಕಡಲ್ ಕೊರೆತ ಭಾಳ ಜೋರಾಗಿ ಇದೆ. ಈ ಕಡಲ್ ಕೊರೆತದಿಂದಾಗಿ ಅಲ್ಲಿರತಕ್ಕಂಥ ಭೋವಿ ಸಮಾಜದ ಅಥವಾ ಮೀನುಗಾರರು ಯಾರಿದ್ದಾರೆ ಅವರಿಗೆಲ್ಲ ಭಾಳ ತೊಂದರೆಗಳು ಆಗಿದೆ. ನಿನ್ನೆ ತಾನೇ ಪತ್ರಿಕೆಯಲ್ಲಿ ನೋಡಿದೆ, ಉದಯವಾಣಿಯ ಮಂಗಳೂರು ಇದರಲ್ಲಿರಬೇಕು, ಈ ದಿನದ ಇದರಲ್ಲಿತ್ತು. ಅದರಲ್ಲಿ 125 ಕೋಟಿ ರೂಪಾಯಿಯ ಕಾಮಗಾರಿ ಪೂರ್ಣಗೊಂಡಿದ್ದು ADB ಸಂಸ್ಥೆಯು ಬಂದರು ಒಳಾಡಳಿತ ಇಲಾಖೆಗೆ ಹಸ್ತಾಂತರ ಮಾಡಿದೆ ಅಂತ ನೋಡಿದ್ದೇನೆ. ತಾವು ಪತ್ರಕರ್ತರು ಈಗಾಗಲೇ ಮತ್ತು ದೃಶ್ಯ ಮಾಧ್ಯಮದ ಪ್ರತಿನಿಧಿಗಳು ನೀವು ಎಲ್ಲ ಆ ಭಾಗವನ್ನು ನೋಡಿದ್ದೀರಿ, ತಮಗೆಲ್ಲ ತಿಳಿದಿದೆ. ಇವತ್ತು ಸೋಮೇಶ್ವರ ಪುರಸಭೆ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಈ ಸಮುದ್ರದ ಕೊರತೆ, ಇದರ ಸಮಸ್ಯೆಯನ್ನು ನಿವಾರಿಸಬೇಕು ಅಂತ ಸಮುದ್ರಕ್ಕೆ ಬೇಕಾದಂಥ ಕಪ್ಪು ಕಲ್ಲನ್ನು ಹಾಕೋದ್ರ ಜೊತೆಗೆ ಅದಕ್ಕೆ ಬೇಕಾದಂಥ ಪರ್ಮನೆಂಟ್ ವ್ಯವಸ್ಥೆ ಕಲ್ಪಿಸಲು ವ್ಯವಸ್ಥೆ ಮಾಡಲಾಗಿತ್ತು. ADB ಸಂಸ್ಥೆಯವರು ಈ ಕಾಮಗಾರಿಯನ್ನು ಪೂರ್ಣಗೊಂಡಿದೆ ಅಂತ ನಿನ್ನೆ ಹೇಳಿಕೆ ಕೊಟ್ಟು ಅದನ್ನು ಮುಂದೆ ಬಂದರ್ ಮತ್ತು ಒಳಾಡಳಿತ ಇಲಾಖೆ ನೋಡಿಕೊಳ್ತದೆ ಅಂತ ಹೇಳಿದ್ದಾರೆ. 120 ಕೋಟಿ ರೂಪಾಯಿ ಖರ್ಚದ ತಡೆಗೋಡೆ ಕಾಮಗಾರಿ ಪೂರ್ತಿ ಮಲ್ತದು ADB ಬಂದರ್ ಇಲಾಖೆಗೆ ವರ್ಗಾವಣೆ ಮಲ್ತದನ್ನು ಪಂಡದು ಮಾಧ್ಯಮಡು ವರದಿಯಾತಂಡು. ಈ ಕಾಮಗಾರಿ ಓಲಾತನು ಪಂಡದು ಗೊತ್ತಿಚ್ಚಿ ಸೋಮೇಶ್ವರಡು ಬ್ರೇಕ್ ವಾಟರ್ ಕಾಮಗಾರಿ ಮಾತ್ರ ಆತಂಡು. ಅಕ್ಲು ಕಲ್ಲು ಪಾರ್ದು ತಡೆಗೋಡೆ ಕಾಮಗಾರಿ ಮಲ್ಪೊಡಿತ್ತಂಡು ಆಂಡ ಅಕ್ಲು ಆ ರೀತಿ ಮಲ್ಪಂದೆ ಅನ್ಯಾಯ ಮಲ್ತಿದ್ರು. ADB ತಕ್ಲೆಗೂ ವಾ ಕಾರಣಗಳ ಬಿಲ್ ಪಾವತಿ ಮಲ್ಪೆರೆ ಬಗ್ಗೆ ಪಂಡದು ಒತ್ತಾಯಿಸಾಯರು. 120 ಕೋಟಿ ರೂಪಾಯಿಯ ಕಾಮಗಾರಿ ಏನಾಗಿದೆ, ಎಲ್ಲಿ ಆಗಿದೆ ಅಂತ ನಮಗೆ ಅನ್ನಿಸ್ತು ಕಾಣ್ತಾ ಇಲ್ಲ. ಸೋಮೇಶ್ವರದ ಮಟ್ಟಿಗೆ ಹೇಳೋದಿದ್ರೆ ಒಂದು ಕಡೆ ಅವರು ಇದನ್ನು ಬ್ರೇಕ್ ವಾಟರ್ ಇದನ್ನು ಮಾಡಿದ್ದಾರೆ, ಅದು ಒಂದು ಭಾಗದಲ್ಲಿ ಮಾತ್ರ ಆಗಿದೆ. ಮುಂದೆ ಆ ಕಡೆ ಹೋದಾಗ ತಲಪಾಡಿ ಕಡೆಯಿಂದ ಈ ಕಡೆ ಬರುವಾಗ ಅಲ್ಲಿ ಬಹಳಷ್ಟು ಕೊರತೆ ಆಗ್ತಾ ಇದೆ. ಆ ಡಿಸ್ಟೆನ್ಸ್ ಕೂಡ ಬ್ರೇಕ್ ವಾಟರ್ ಹಾಕೋದು ಮತ್ತು ಈ ಕಡೆ ಇರತಕ್ಕಂಥ ಸ್ಥಳದಲ್ಲಿ ಬ್ಲ್ಯಾಂಕ್ ಆಗಿ ಬಿಟ್ಟು, ಇಲ್ಲಿ ಮೊದಲು ಹಾಕಿದ ಕಲ್ಲು ಯಾವುದು, ಮೊದಲಿನ ಕಲ್ಲು ಯಾವುದು, ಸಮುದ್ರಕ್ಕೆ ಹಾಕಿದ ಕಲ್ಲು ಯಾವುದು ಇತ್ತ ಅದನ್ನೆಲ್ಲ ಅದು ಕೆಳಗೆ ಹೋಗಿದೆ ಅಂತ ಅದನ್ನೆಲ್ಲ ಅಲ್ಲಿ ಇಟ್ಕೊಂಡು ಮತ್ತೆ ಅದನ್ನೇ ತೆಗೆದು ಅಲ್ಲಿಗೆ ಫಿಟ್ ಮಾಡಿಕೊಂಡು ಅಲ್ಲಿ ಕೂತ್ಕೊಳ್ಳಿಸುವಂಥ ವ್ಯವಸ್ಥೆ ಮಾಡಿಕೊಂಡು ಅಲ್ಲಿಗೆ ಬಿಟ್ಟಿದ್ದಾರೆ. ಹೊಸದಾಗಿ ಯಾವುದೇ ಕಲ್ಲು ಕಾಮಗಾರಿಯನ್ನು ಅಲ್ಲಿ ಕಲ್ಲು ಹಾಕಿ ನಿಲ್ಲಿಸಲಿಲ್ಲ. ಇದು ಆ ಕಲ್ಲನ್ನು ಇದ್ದ ಕಲ್ಲನ್ನೇ ತೆಗೆದ್ರಿಂದ ಅಲ್ಲಿ ಮತ್ತಷ್ಟು ನೀರಿನ ಅಲ್ಲಿ ಈಚೆ ಬರುವಂಥ ವ್ಯವಸ್ಥೆ ಆಗಿದೆ. ಆ ಕಲ್ಲನ್ನು ಮೊದಲಿನಾಗಿ ಅದರಲ್ಲಿ ಅಲ್ಲೇ ಇದ್ದುಕೊಂಡು ಅದರ ಮೇಲೆ ಹೊಸ ಕಲ್ಲು ಕಟ್ಟಿಕೊಂಡು ಬರ್ತಿದ್ರೆ ಶಾಶ್ವತವಾಗಿ ಅಲ್ಲಿ ಗಟ್ಟಿಯಾಗಿ ನಿಂತ್ಕೊಂಡು ಈ ಕಡಲ್ ಕೊರತೆ ಸ್ವಲ್ಪ ಕಡಿಮೆ ಆಗಲಿಕ್ಕೆ ಆಗುವಂಥ ಅವಕಾಶ ಇತ್ತು. ಅದು ಬಿಟ್ಟು ಅದೇ ಕಲ್ಲನ್ನು, ಮೊದಲಿನ ಕಲ್ಲು ಹೂತೋದ ಕಲ್ಲನ್ನು ತೆಗೆದು ಅಲ್ಲಿಗೆ ಪ್ಯಾಚ್ ಪಟ್ಟಿಕೊಂಡು ಬಿಟ್ಟು ಈ ರೀತಿ ಆಗೋದ್ರಿಂದ ಇಲ್ಲಿ ಇವತ್ತು ಕಡಲ್ ಕೊರತೆ ಆಗ್ತಾ ಇದೆ. ಈ ಕಡಲ್ ಕೊರತೆ ಸಮಯದಲ್ಲಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಕೊಡುವುದು ಸ್ಥಳೀಯಾಡಳಿತ ಮತ್ತು ಸರ್ಕಾರದ ಕರ್ತವ್ಯ. ಸರ್ಕಾರದ ವತಿಯಿಂದ ಈ ಕಾಮಗಾರಿಯನ್ನು ಮಾಡಲಾಗಿದೆ ಅಂತ ADB ಅವರ ಮುಖಾಂತರ 125 ಕೋಟಿಯ ಕಾಮಗಾರಿ ಮಾಡಿದ್ದಾರೆ. ಇದರ ಬಿಲ್ ಪಾವತಿ ಆಗಿದೆ ಇಲ್ಲೋ ಗೊತ್ತಿಲ್ಲ. ಒಂದು ವೇಳೆ ಪಾವತಿ ಆದರೆ ಅದಕ್ಕೆ ಬೇಕಾದಂಥ ಸೂಕ್ತ ವ್ಯವಸ್ಥೆ, ಅದು ಎಲ್ಲಿ ಸಮುದ್ರದಲ್ಲಿ ಏನು ಸಮಸ್ಯೆಗಳಿದೆ, ಸೋಮೇಶ್ವರದಿಂದ ತಲಪಾಡಿ ಬಾರ್ಡ್ರಿಂದ ಸೋಮೇಶ್ವರ ತನಕ ಆಗಿರ್ತಕ್ಕಂಥ ಯಾವುದು ನ್ಯೂನತೆಗಳಿದೆ ಅದನ್ನು ಮೊದಲಿಗೆ ಸರಿಪಡಿಸಿಕೊಳ್ಬೇಕು. ನಂತರ ಅವರಿಗೆ ಆ ಮೊತ್ತವನ್ನು ಪಾವತಿಸಬೇಕು ಅಂತ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಸಚಿವರು ಸೋಮೇಶ್ವರಗೂ ಭೇಟಿ ಕೊರನು ಕೊಡ್ತಡು ಪಿದಯದಕ್ಲು ಸಚಿವರಿಗೂ ಮನವರಿಕೆ ಮಲ್ತೊಂದಿತ್ತೇರು. ಇಂದು ಸರಿಯತ್ತು ಸಚಿವರು ಸ್ಥಳೀಯರಿದ್ದು ಮಾಹಿತಿ ಪಡೆದು ಕ್ರಮ ಕೈಗೊಂಡಿದ್ದನು ಆಡ ಆ ಕೆಲಸ ಆರು ಮಲ್ತೀಚೇರು. ಕಡಲ್ದ ಬರಿಟು ಮೀನುಗಾರರು ಉಳ್ಳೇರು. ಅಕ್ಲೆಗ್ ವ್ಯವಸ್ಥೆ ಸರ್ಕಾರ ಮಲ್ಪಡು. ಅಕ್ಲೆಗ್ ನೋಟಿಸ್ ಕೊಡ್ದು ಲಕ್ಕಾಂಡ ಯಾವಚಿ ಪರ್ಯಾಯ ವ್ಯವಸ್ಥೆ ಸರ್ಕಾರ ಅಧಿಕಾರಿಗಳು ಮಲ್ಪಡು. ತಡೆಗೋಡೆ ನಿರ್ಮಾಣ ಮಲ್ಪೆರೆ ಬಂಡೆಕಲ್ಲು ಕನದ ಪಾಡೊಡಿತ್ತಂಡು ಅವೇನು ಇಲಾಖೆ ಮಲ್ಪುಜಿ. ಶಾಶ್ವತ ತಡೆಗೋಡೆ ಆವಡು, ಶಾಶ್ವತ ಪರಿಹಾರ ಒದಗಾವಡು. ಅಧ್ಯಯನ ಮಲ್ಪೆರೆ ಪೋಂಡ ಯಾವಚಿ ಅಧ್ಯಯನದ ಶಾಶ್ವತ ಕಾಮಗಾರಿ ಅಗತ್ಯ ಉಂಡು ಅವೇನು ಸರ್ಕಾರ ಮಲ್ಪಡು ಪಂಡದು ಶ್ರೀ ಸದಾಶಿವ ಉಳ್ಳಾಲ್ ಒತ್ತಾಯಿಸಾಯರು. ಯಾವುದೇ ಕಾರಣಕ್ಕೂ ಆ ಕಾಮಗಾರಿಯನ್ನು ಸಂಪೂರ್ಣಗೊಳಿಸದೆ ಸರಿ ಮಾಡದೆ ಅದಕ್ಕೆ ಅವರ ಬಿಲ್ಲನ್ನು ಮಾಡಬಾರ್ದು ಅಂತ ನನ್ನ ಕೋರಿಕೆ ಒಂದು. ಆಮೇಲೆ ಅಲ್ಲಿಯ ಸಮಸ್ಯೆಗಳ ಬಗ್ಗೆ ಮೊನ್ನೆ ಉಸ್ತುವಾರಿ ಸಚಿವರು ಮತ್ತು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಹೋಗಿ ನೋಡಿಕೊಂಡು ಬಂದಿದ್ದಾರೆ. ಎಲ್ಲ ಸರಿಯಾಗಿದೆ, ನಾವು ಮಾಡ್ತೇವೆ ಅಂತ ಹೇಳಿಕೊಂಡು ಹೋಗಿದ್ದಾರೆ.
ಅಂದು ಬಂದು ನೋಡಿ ಹೋದ ನಂತರ ಯಾವುದೇ ಜನಪ್ರತಿನಿಧಿಗಳಾಗಲಿ ಉಸ್ತುವಾರಿ ಸಚಿವರಾಗಲಿ ಅಲ್ಲಿ ಬಂದಿಲ್ಲ. ನಮ್ಮ ಶಾಸಕರು ಹೋಗಿ ನೋಡಿದರೆ ಅದು ಬೇರೆ ವಿಚಾರ. ಉಸ್ತುವಾರಿ ಸಚಿವರ ಕಡೆಯಿಂದ ಬಂದವರು ಆಮೇಲೆ ಯಾರೂ ಹೋಗಲಿಲ್ಲ ಅಲ್ಲಿ. ಇಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಅವರು ಸಚಿವರಿಗೆ ಮನವರಿಕೆ ಮಾಡಲಿಕ್ಕೆ ಹೊರಗಿಂದ ಬಂದ ಯಾರು ಇರ್ತಾರೆ ಅವರೊಟ್ಟಿಗೆ ಬಂದವರು ಅವರು ಸಚಿವರಿಗೆ ಮನವರಿಕೆ ಮಾಡ್ತಾಯಿದ್ರು. ಇದಲ್ಲ, ಸಚಿವರು ಏನು ಮಾಡಬೇಕಿತ್ತು, ಆ ಪರಿಸರದಲ್ಲಿ ಅಲ್ಲಿ ಯಾರು ವಾಸ ಮಾಡ್ತಾ ಇದ್ದಾರೆ, ಅದರ ಸಮಸ್ಯೆಗಳನ್ನು ಯಾರು ಅರ್ತಿದ್ದಾರೆ ಅವರನ್ನು ಕರೆದುಕೊಂಡು ಅವರಲ್ಲಿ ವಿಚಾರ ವಿನಿಮಯ ಮಾಡಿಕೊಂಡು ಏನು ಸಮಸ್ಯೆ, ಇದಕ್ಕೆ ಶಾಶ್ವತ ಪರಿಹಾರ ಮಾಡಲಿಕ್ಕೆ ಏನು ಮಾಡ್ಬೋದು ಎಂಬ ಅವರ ಬೇಡಿಕೆಗಳನ್ನೆಲ್ಲ ಅವರಲ್ಲಿ ತಿಳ್ಕೊಂಡು ಮತ್ತೆ ಕಾರ್ಯಪ್ರವೃತ್ತರಾಗಬೇಕಿತ್ತು. ಅದಾಗಲಿಲ್ಲ. ಯಾರೋ ಹೇಳಿದರು, ಅವರ ಮಾತು ಕೇಳಿ ಅದು ಹಾಗೆ ಹೀಗೆ ಅಂತ ಹೇಳಿ ಮಾಡೋದಕ್ಕಿಂತ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು. ಶಾಸಕರಾಗಲಿ ಇವರು ಉಸ್ತುವಾರಿ ಸಚಿವರು ಮುಂದಿನ ದಿನಗಳಲ್ಲಿ ಆ ಕಾಮಗಾರಿ ಬಗ್ಗೆ ವೀಕ್ಷಣೆಗೆ ಬಂದಾಗ ಸ್ಥಳೀಯರು ಯಾರಿದ್ದಾರೆ ಅಲ್ಲಿ ಇರ್ತಕ್ಕಂಥ ಸ್ಥಳೀಯರನ್ನು ಕರೆದು ಅವರಲ್ಲಿ ಚರ್ಚೆ ಮಾಡಿಕೊಂಡು ಅದಕ್ಕೆ ಬೇಕಾದಂಥ ಯಾವ ರೀತಿಯಲ್ಲಿ ಅದನ್ನು ಬಗೆಹರಿಸಬೇಕು ಎಂಬುದರ ಬಗ್ಗೆ ಅವರು ವ್ಯವಸ್ಥೆ ಮಾಡಬೇಕು ಅಂತ ಒಂದು ಕೋರಿಕೆ ನಂದು. ಆಮೇಲೆ ತಮಗೆಲ್ಲ ತಿಳಿದಾಗೆ ಮೀನುಗಾರರು ವಾಸಿಸುವುದು ಸಮುದ್ರ ತೀರದಲ್ಲೇ, ಸಮುದ್ರದ ಬದಿಯಲ್ಲೇ ಮೀನುಗಾರರು ವಾಸಿಸುವಂಥದ್ದು. ಇಷ್ಟು ವರ್ಷದಿಂದ ಅವರು ಅಲ್ಲಿ ಇದ್ದಾರೆ. ಅವರನ್ನು ನೀವು ಏಕಾಏಕಿ ಹೋಗಿ ಪುರಸಭೆಯಿಂದ ಇವತ್ತು ನೋಟಿಸ್ ಕೊಟ್ಟು ನೀವು ಖಾಲಿ ಮಾಡಿ ಹೋಗಬೇಕು, ಇಲ್ಲಿ ಇರಬಾರ್ದು, ಅವರಿಗೆ ನೀವು ಬೇರೆ ಊರಿಗೆ ಮುಂದಕ್ಕೆ ಹೋಗಿ ಇಲ್ಲಿ ಬರಬಾರ್ದು ಅಂತ ಹೇಳಿದರೆ ಯಾವ ರೀತಿ ಏನು ಮಾಡಲಿಕ್ಕಾಗ್ತದೆ? ಇಷ್ಟು ವರ್ಷದಲ್ಲಿರ್ತಕ್ಕಂಥ ಮೀನುಗಾರರನ್ನು ಅವರಿಗೆ ಏನು ಬೇಕಾದಂಥ ವ್ಯವಸ್ಥೆಯನ್ನು ಅಲ್ಲೇ ಮಾಡಬೇಕು. ಅವರು ಮೀನುಗಾರರು ಇಲ್ಲಿಂದ ಹೋಗಿ ಎಲ್ಲಿಯ ನಿಮ್ಮ ಗುಡ್ಡ ಪ್ರದೇಶದಲ್ಲಿ ಅವರಿಗೆ ಮನೆ ಹಂಚಿ ಕೊಟ್ಟರೆ ಅಥವಾ ಸರ್ಕಾರಿ ಸ್ಥಳ ಕೊಟ್ಟರೆ ಅಲ್ಲಿ ಹೋಗಿಕೊಂಡು ಅವರು ಏನು ಮಾಡೋದು? ಅವರ ಕಸಬೇ ಮೀನುಗಾರಿಕೆ. ಈ ಮೀನುಗಾರಿಕೆ ವ್ಯವಸ್ಥೆ ಇಲ್ಲದೆ ಅಲ್ಲಿಂದ ಬಂದವರು ಇಲ್ಲಿ ಮೀನುಗಾರಿಕೆ ಮಾಡ್ಲಿಕ್ಕಾಗ್ತದ? ಇಲ್ಲಿ ಇರ್ತಕ್ಕಂಥ ಮೊದಲಿನ ಈಗ ಯಾರು ಮೀನುಗಾರರಲ್ಲಿ ವಾಸವಾಗಿದ್ದಾರಾ ಅವರು ಮೊದಲು ಎಷ್ಟು ಸ್ಥಳ ಇತ್ತು, ಅದರಲ್ಲಿ ಎಷ್ಟು ಸಮುದ್ರ ಈಚೆ ಬಂದು ಅದನ್ನು ಸ್ಥಳವನ್ನು ನುಂಗಿಕೊಂಡು ಹೋಗಿದೆ, ಅದನ್ನೆಲ್ಲ ಕೂಲಂಕಷವಾಗಿ ಅರ್ಥ ಮಾಡಬೇಕಿತ್ತು ಸಚಿವರುಗಳು. ಇಲ್ಲಿ ಈಗ ಕೂತವರೆಲ್ಲ ಸುಮಾರು ಸಮುದ್ರ ಬದಿಯಲ್ಲಿ ಇರ್ತಕ್ಕಂಥವರ ಸ್ಥಳ ಅಂದಿನ ಸಮಯದಲ್ಲಿ ಒಬ್ಬೊಬ್ಬರ ಹತ್ರ ಸುಮಾರು 25 ಸೆನ್ಸು 30 ಸೆನ್ಸು 70 ಸೆನ್ಸ್ ಸ್ಥಳ ಇತ್ತು. ಅದು ಸಮುದ್ರಕ್ಕೆ ಹೋಗಿ ಅವರಿಷ್ಟು ಹಿಂದುಗಡೆ ಬಿದ್ದಿದ್ದಾರೆ ಹೊರತು ಈಗ ಹೋಗಿ ಅಲ್ಲಿ ಬಂದು ಕೂತ್ಕೊಂಡು ಅನ್ಅಥರೈಸ್ಡ್ ಆಗಿ ಹೋಗಿ ಕೂತ್ಕೊಂಡದ್ದು ಅದಲ್ಲ. ಸಮುದ್ರದ ಬದಿಯಲ್ಲಿ ವಾಸಿಸ್ತಿರುವಂಥ ಮೀನುಗಾರರು ಅವರ ಕುಲಕಸ ಬದಿ ಇರುವುದನ್ನು ಅಲ್ಲೇ ಮಾಡಬೇಕು. ಅವರಿಗೆ ನೀವು ಬಿಡ್ತಾ ಇಲ್ಲ. ಹೊರಗಿನವರು ಬಂದು ಇಲ್ಲಿ ಎಷ್ಟು ಕೋಟಿಗಟ್ಟಲೆ ಬಂಗ್ಲೆ ಮಾಡಿಕೊಂಡು ಅವರಿಗೆ ಬೇಕಾದಂಥ ವ್ಯವಸ್ಥೆ ಆಗ್ತದೆ ಅಂತಾದರೆ ಇದು ಯಾವ ನ್ಯಾಯ? ನಾನು ಹೇಳೋದಿಷ್ಟೇ, ಸಮುದ್ರ ಬದಿಯಲ್ಲಿ ವಾಸ ಮಾಡಿರ್ತಕ್ಕಂಥ ಮೀನುಗಾರರಿಗೆ ಅಲ್ಲಿ ಇರಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಅಥವಾ ಅದರಿಂದ ಈಚೆಯಲ್ಲಿ ಸ್ಥಳ ಇದೆ ಅದನ್ನು ಐಡೆಂಟಿಫೈ ಮಾಡಿಕೊಂಡು ಅದರ ವ್ಯವಸ್ಥೆ ಮಾಡಬೇಕು. ಹೊರತು ಏಕಾಏಕಿ ನೀವು ಖಾಲಿ ಮಾಡಿ ಹೋಗಿ ಅಂತ ಹೇಳೋದಲ್ಲ. ಆಯ್ತು, ಅಲ್ಲಿ ಸದ್ಯದ ಮಟ್ಟಿಗೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಈ ಕಡೆಯಲ್ಲಿ ಬಾಡಿಗೆ ಮನೆ ಮಾಡಿಕೊಡ್ತೀರಾ, ಆ ಬಾಡಿಗೆಯನ್ನು ತುಂಬಿಸುವಂಥ ಕೆಲಸವನ್ನು ಸರ್ಕಾರ ಮಾಡಲಿ. ಅವ್ರು ಹೇಳ್ಬೋದು ಈಗ ಅದನ್ನೆಲ್ಲ ನೀವು ಎನ್ಕರೇಜ್ ಮಾಡಿ ಕೂತ್ಕೊಂಡದ ಹಾಗೆ ಹೀಗೆ ಅಂತ ಹೇಳಿ. ನಾನು ತಿಳ್ಕೊಂಡ ಮಟ್ಟಿಗೆ ಸಾಧಾರಣ 100 ವರ್ಷದ ಹಿಂದೆ ಆ ಭೂಮಿಯನ್ನು ಮಿಸ್ಪಟ್ಟಾಗಿ ಕೊಟ್ಟು ಅಲರ್ಟ್ ಮಾಡಿಕೊಂಡಂಥ ವ್ಯವಸ್ಥೆ ಕೂಡ ಇದೆ. ಇಲ್ಲಿ ಡಾಕ್ಯುಮೆಂಟ್ ಅವರ ಹತ್ರ ಇದೆ. ಇದು ಇವತ್ತು ನಿನ್ನೆ ಮಾಡಿದಂತೆಲ್ಲ ಮಿಸ್ಪಟ್ಟ ಇದೆ. ಈ ಮಿಸ್ಪಟ್ಟ ಎಷ್ಟೋ ವರ್ಷಗಳ ಹಿಂದೆ ಹಿರಿಯವರ ಕಾಲದಲ್ಲಿ ಸಿಕ್ಕಿದ ಮಿಸ್ಪಟ್ಟ. ಅಂಥವ್ರನ್ನು ಕೂಡ ನೀವು ಎಬ್ಬಿಸಿ ಈಗ ಅವರು ಹೋಗಿ ನೀವು ಖಾಲಿ ಮಾಡಬೇಕು ಅಂತ ಹೇಳಿದರೆ ಅವರಿಗೆ ನೀವು ಮನೆಗೆ ಇದಕ್ಕೆ ವ್ಯವಸ್ಥೆ ಇರಲಿಕ್ಕೆ ಬಿಡೋದಿಲ್ಲ. ಬೇರೆ ಬಂಗ್ಲೆ ಆದಿದ್ರೆ ಅಲ್ಲಿ ಇರ್ಬೋದು. ಇದು ಯಾವ ನ್ಯಾಯ? ಇದು ಈ ರೀತಿ ಆಗಬಾರ್ದು. ಒಂದು, ಯಾವುದೇ ಕಾರಣಕ್ಕೂ ನೀವು ಅವರನ್ನು ಅಲ್ಲಿಂದ ಎಬ್ಬಿಸಬೇಕು ಅಂತ ಹೇಳ್ತೀರಾ, ಅದಕ್ಕೆ ಪರ್ಯಾಯ ವ್ಯವಸ್ಥೆ ನೀವು ಮಾಡಿ. ಈಗ ತಾನೇ ಇತ್ತೀಚೆಗೆ ಇನ್ನು ಸ್ವಲ್ಪ ಮುಂದೆ ಹೋದರೆ ಇಲ್ಲಿ ಸಮುದ್ರ ಈಚೆ ಬಂದು ಇದರ ಮಾರ್ಗವನ್ನು ಕೊಚ್ಚಿಕೊಂಡು ಹೋಗುವಂಥ ಪರಿಸ್ಥಿತಿ ಉದ್ಭವ ಆಗ್ತದೆ. ಅದಕ್ಕೋಸ್ಕರ ಮತ್ತೆ ಆ ಕಪ್ಪು ಕಲ್ಲಂತ ದೊಡ್ಡ ಬಂಡೆಕಲ್ಲನ್ನು ಯಾವುದು ತಂದು ಹಾಕಿದ್ದೀರಿ, ಈ ಹಿಂದೆ ಹಾಕಿದಂಥ ಕಲ್ಲಿನ ಮೇಲೆ ಮತ್ತೆ ಅದನ್ನು ಹಾಕಿ ಅದನ್ನು ತಡೆಗೊಳ್ಳುವಂಥ ವ್ಯವಸ್ಥೆ ಮಾಡಬೇಕು. ಹಿಂದೆ ಅದೇ ರೀತಿ ಮಾಡ್ತಿದ್ದದ್ದು. ಹಿಂದೆ ಒಂದು ಸಮುದ್ರ ಕೊರಗ್ತಾ ಹೋಗ್ತಾ ಅಂತ ಹೇಳಿದ್ರೆ ಕಪ್ಪು ಕಲ್ಲು ದೊಡ್ಡ ಬಂಡೆಗಳನ್ನು ತಂದು ಅದನ್ನು ತಡೆ ಮಾಡುವಂಥ ವ್ಯವಸ್ಥೆ ಮಾಡ್ತಾ ಇತ್ತು. ಇವತ್ತು ಏನು ಮಾಡಿದ್ದಾರೆ ಇವರು? ಡ್ಯಾಮ್ ಇದೇ ಒಂದು ಕೆಟ್ಟಿದ್ದಾರೆ, ಬ್ರೇಕ್ ವಾಟರ್ ಬರೋದಾಗೆ ಅದ್ರ ಒಳಗಿಂದ ನೀರು ಬರ್ತಾ ಇದೆ. ಆ ಬ್ರೇಕ್ ವಾಟರ್ ಅದು ವರ್ಕ್ ಸರಿಯಾಗಿದೆ ಅಂತ ವೆರಿಫೈ ಮಾಡಬೇಕು ಇವರು ಮೊದಲಾಗಿ. ADB ಅವರು ಮಾಡಿದಂಥ ಕಾಮಗಾರಿ ಸರಿಯಾಗಿದೆ ಅಂತ ನೋಡಿಕೊಳ್ಬೇಕು. ಮತ್ತೆ ಯಾವುದೇ ಕಾರಣಕ್ಕೂ ಅಲ್ಲಿಯ ಮೀನುಗಾರಿಕೆಗೆ ಒಳಪಟ್ಟಂಥ ನಾಡದೋಣಿಯಲ್ಲಿ ಕೆಲಸ ಮಾಡುವಂಥ ಅನೇಕ ಮೀನುಗಾರರಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರನ್ನು ಅಲ್ಲಿಂದ ಎಬ್ಬಿಸುವಂಥ ಕೆಲಸ ಆಗಬಾರ್ದು. ಅವರಿಗೆ ಬೇಕಾದಂಥ ಅಲ್ಲಿ ಪಕ್ಕದಲ್ಲಿ ಯಾರಾದರೂ ಈಗ ಸದ್ಯದ ಮಟ್ಟಿಗೆ ಏನಾದ್ರು ವ್ಯವಸ್ಥೆ ಮಾಡೋದಿದ್ರೆ ಅಲ್ಟರ್ನೇಟಿವ್ ವ್ಯವಸ್ಥೆ ಮಾಡಿಕೊಂಡು, ಒಂದು ವೇಳೆ ನೀವು ಬಾಡಿಗೆ ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿದರೆ ಆ ಬಾಡಿಗೆ ಆದರೂ ಇಲ್ಲಿ ಕೊಡಬೇಕಿಲ್ಲ. ಇದ್ರೆ ಈಗ ಇಂಥ ಪರಿಸ್ಥಿತಿ, ಲಾಕ್ಡೌನ್ ಪರಿಸ್ಥಿತಿಯಲ್ಲಿ ಬೇರೆ ಯಾರು ಏನು ಮಾಡಲಿಕ್ಕೆ ಬರುವುದಿಲ್ಲ, ಅವರಿಗೆ ಬೇರೆ ಆದಾಯ ಕೂಡ ಇಲ್ಲ. ಏಕಾಏಕಿಯಾಗಿ ಎಬ್ಬಿಸುವುದು ಸರಿಯಲ್ಲ.
ಪುರಸಭೆಯವರು ನೋಟಿಸ್ ಕೊಟ್ಟಿದ್ದಾರೆ ಅಂತ ನನಗೆ ತಿಳುವಳಿಕೆ ಬಂದಿದೆ. ಅದು ಯಾವ ನೋಟಿಸ್ ಅಂತ ನಾನು ನೋಡಲಿಲ್ಲ, ನೋಡಬೇಕು ಅದರಲ್ಲಿ ಏನು ಬರೆದಿದ್ದಾರೆ ಅಂತ. ಅದಕ್ಕೆ ಪುರಸಭೆ ಆಡಳಿತಾಧಿಕಾರಿ ಅವರು ಯಾರಿದ್ದಾರೆ, ಜಿಲ್ಲಾಡಳಿತ ಏನಿದೆ, ಯಾವುದೇ ಕಾರಣಕ್ಕೂ ಮೀನುಗಾರರನ್ನು ಅಲ್ಲಿಂದ ಎಬ್ಬಿಸುವಂಥ ಕೆಲಸ ಮಾಡಬಾರ್ದು. ಮತ್ತು ಅಲ್ಲಿ ಇರ್ತಕ್ಕಂಥ ಸಮುದ್ರದ ಬದಿಗೆ ಕಪ್ಪು ಕಲ್ಲನ್ನು ಶಾಶ್ವತವಾಗಿ ಅದರ ಮೇಲಿನ ಹೊಸ ಕಪ್ಪುಗಳನ್ನು ಹಾಕಿಕೊಂಡು ತಡೆಯುವಂಥ ಕೆಲಸ ಮಾಡಬೇಕು ಅಂತ ಈ ಮೂಲಕ ಅವರನ್ನು ಜಿಲ್ಲಾಡಳಿತವನ್ನು ಕೋರ್ತಾ ಇದ್ದೇನೆ. ಆಮೇಲೆ ಇನ್ನು ಅನೇಕ ಸಮಸ್ಯೆಗಳು ಸೋಮೇಶ್ವರ ಇದರಲ್ಲಿ ಇದೆ. ಬೀಚ್ ಸೈಡಲ್ಲಿ ತಾವೆಲ್ಲ ಗೊತ್ತಿರ್ಬೋದು, ಸುಮಾರು 4-5 ಬಂಗಲೆಗಳನ್ನು ನಾವು ನೋಡ್ತಾ ಇದ್ದೇವೆ. ಅದು ಕೂಡ ಸಮುದ್ರದ ಬದಿಯಲ್ಲಿ ಇರ್ತಕ್ಕಂಥ ಇದರಲ್ಲೇ ಇದೆ. ಹಾಗಿರುವಾಗ ಅಷ್ಟು ದೊಡ್ಡ ಬಂಗಲೆಗಳಲ್ಲಿ ಇರ್ತದೆ, ಇವರಿಗೆ ಬಡವರಿಗೆ ಅಲ್ಲಿ ಮೀನುಗಾರರ ಕಸಬೆ ಮಾಡ್ತಾರೆ, ಅವರಿಗೆ ಇರಲಿಕ್ಕಿಲ್ಲ, ಅವರನ್ನು ಖಾಲಿ ಮಾಡಬೇಕು ಅಂತ ಹೇಳೋದು ಸರಿಯಲ್ಲ. ಇದಕ್ಕೆ ಬೇಕಾದಂಥ ಪರ್ಯಾಯ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಕೂಡಲೇ ಮಾಡಿಕೊಂಡು ಶಾಶ್ವತವಾಗಿ ಪರಿಹಾರ ನೀಡಬೇಕು. ಒಂದು ವೇಳೆ ಅವರಿಗೆ ಮನೆ ಕೊಡಲಿಕ್ಕೆ ಆಗೋದಿಲ್ಲ, ಅಲ್ಲಿ ವ್ಯವಸ್ಥೆ ಇಲ್ಲ ಅಂತ ಅಲ್ಲಿ ಪಕ್ಕದಲ್ಲಿ ಬಾಡಿಗೆ ಮನೆ ಆದರೂ ವ್ಯವಸ್ಥೆ ಮಾಡಿಕೊಂಡು ಅದರ ಬಾಡಿಗೆಯನ್ನಾದರೂ ಸರ್ಕಾರದ ವತಿಯಿಂದ ಅಥವಾ ಪುರಸಭೆ ವತಿಯಿಂದ ಕಟ್ಟುವಂಥ ವ್ಯವಸ್ಥೆ ಮಾಡಿ ಮುಂದಿನ ಮಳೆಗಾಲದ ತನಕ ಕಳೆದ ಕೂಡಲೇ ಮತ್ತೆ ಅವರಿಗೆ ಅಲ್ಲಿ ಮೀನುಗಾರಿಕೆ ವ್ಯವಸ್ಥೆ ಮಾಡಲಿಕ್ಕೆ ಅವಕಾಶ ಆಗುವಂತೆ ವ್ಯವಸ್ಥೆ ಮಾಡಬೇಕು ಅಂತ ಜಿಲ್ಲಾಡಳಿತವನ್ನು ಕೋರ್ತಾ ಇದ್ದೇನೆ. ಕಾಂಗ್ರೆಸ್ ಪ್ರಮುಖರು ದೀಪಕ್ ಪಿಲಾರ್, ದಿನೇಶ್ ಕುಂಪಲ, ಬಶೀರ್ ಕೊಳಂಗೆರೆ, ಕಿಶೋರ್ ಗಟ್ಟಿ ಸುದ್ದಿಗೋಷ್ಠಿ ಒಟ್ಟಿಗೆ ಇದ್ದಾರೆ.